ಇದು ನೀವು ವೈನುಗಾರಿಕೆ ಮಾಡ್ತೀರಲ್ಲ, ವೈನುಗಾರಿಕೆ ಹೈನುಗಾರಿಕೆ ಅದೇ ನೀವು ಏನೆಲ್ಲ ಮಾತಾಡ್ತೀರಿ ಸ್ವಾಮಿ. ಅಂತ ಹೇಳಿದ್ದು ಕೃಷ್ಣನಿಗೆ ಗೊತ್ತಾಗಬಾರ್ದು, ಹಾ ಅವನಿಗೆ ಕೇಳಬಾರ್ದು, ಹೇಳ್ಬಾರ್ದು. ಹಾ ಹಾ ಅದಕ್ಕೆ ಮೆಲ್ಲ ಮಾತಾಡ್ಲಿಕ್ಕೆ ಹೇಳಿತ್ತು. ಹೌದು. ಹಾ ಹಾ ನಿಮಗೆ ಇಲ್ಲಿ ಬಂದದ್ದೆಲ್ಲಿಗೆ ಅಂತ ಗೊತ್ತುಂಟಾ? ನಾನು ನನ್ನ ಗೋಕುಲಕ್ಕೆ. ಹೌದಾ? ಹಾ. ಕೃಷ್ಣನನ್ನು ನೋಡಿದಿರಿ ನೀವು? ಈಗ ನೀವು ಇಷ್ಟು ವಿಷಯ ಹೇಳಿದ್ದು ಕೃಷ್ಣನಿಗೆ ಗೊತ್ತಾಗಬಾರ್ದು. ಗೊತ್ತಾಗಬಾರ್ದು, ಗೊತ್ತಾಗಬಾರ್ದು. ಇನ್ನು ಗೊತ್ತಾಗ್ಲಿಕ್ಕಿಲ್ಲ, ಇನ್ನು ಗೊತ್ತಾಗಬಾರ್ದು. ಹೇಳ್ಬೇಡ. ಇನ್ನು ಗೊತ್ತಾಗ್ಲಿಕ್ಕಿಲ್ಲ. ಇನ್ನು ಕೃಷ್ಣನಿಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾಗುದಿಲ್ಲ? ಗೊತ್ತಾಗಿ ಆಯ್ತು. ನಾವು ಮಾತಾಡಿದ್ದು ಕೃಷ್ಣನಿಗೆ ಗೊತ್ತಾಗುದು. ನಾನಲ್ವ ಕೃಷ್ಣ? ಮತ್ತೆ ಏನು ಸ್ವಾಮಿ, ನಾನೇ ಕೃಷ್ಣ. ಯಾಕೆ ಹೇಳುದು? ನನಗೆ ಓಡ್ಲಿಕ್ಕೂ ಆಗುದಿಲ್ಲ ಪುಣ್ಯಾತ್ಮ. ಯಾಕೆ? ಅಲ್ಲಿ ಸಿಂಧು ಗ್ರಾಮದಲ್ಲಿ ಎಲ್ಲ ಬೆನ್ನಟ್ಟಿ ಹೊಡೆದ್ರೆ ನಾನು ಓಡುವುದೇಗೆ? ಅರ್ಥ ಆಯ್ತು ಸ್ವಾಮಿ, ನಿಮ್ಮ ಮನಸ್ಥಿತಿ ಏನು ಅರ್ಥ ಆಯ್ತು. ಹಾ. ನೀವೇನು ಬೇಸರ ಮಾಡಬೇಡಿ, ನಿಮಗೆ ಏನು ಆಗದ ಹಾಗೆ ನಾನಿದ್ದೇನೆ. ಆದ್ರೆ ನೀವೀಗ ಯಾವ ದಾರಿಯಲ್ಲಿ ಬಂದದ್ದು? ನಾನು ಈ ದಾರಿಯಲ್ಲಿ ಬಂದೆ. ಓ, ನೀವು ಈ ದಾರಿಯಲ್ಲೇ ಬರ್ಬೇಕಿತ್ತು. ಯಾಕೆ? ರಾಧೆ ಸಿಕ್ಕಿದ್ಲು. ನೀನು ವಿಷಯ ಗೊತ್ತಿಲ್ವಾ? ಈಗ ಚಂದ್ರಾವಳಿಗೆ ರಾಧೆಯನ್ನು ನೋಡಬೇಕು ಅಂತ ಹೇಗೆ ಆಸೆ ಆಯ್ತೋ ಹಾಗೆ ಕೆಲವು ದಿವಸ ಆಯ್ತು ಇಲ್ಲಿ ರಾಧೆಯು ಕೂಡ ನನಗೆ ಒಮ್ಮೆ ಚಂದ್ರಾವಳಿಯನ್ನು ನೋಡ್ಬೇಕು, ಒಮ್ಮೆ ಚಂದ್ರಾವಳಿಯನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ಲು. ಮತ್ತೆ ನನಗೂ ಬೇಸರ ಆಯ್ತು. ಆಯ್ತೆ ಒಮ್ಮೆ ಹೋಗಿ ಬಾ ಅಂತ ಈಗ ಕಳುಹಿಸಿಕೊಟ್ಟ. ಅದೇ ನಾನು ಆ ಕಡೆಯಿಂದ ಬರುವಾಗ ಒಂದು ಹೆಂಗಸು ಹೋಯ್ತು ವಾಹನದಲ್ಲಿ. ಆಮೇಲೆ ಹೌದಾ? ರಾಧೆ ಹೋಗಿ ಇಲ್ಲಿ ಈಗ ಅಲ್ಲಿಗೆ ತಲುಪಲಿಕ್ಕೆ ಆಯ್ತು. ಅಯ್ಯೋ, ಈಗ ನಾನು ಬಂದದ್ದು ವ್ಯರ್ಥ ಆಯ್ತು. ವ್ಯರ್ಥ ಆಗ್ಲಿಲ್ಲ, ನೀವು ಬಂದ ಕಾರ್ಯ ಬೇಗ ಆಯ್ತು. ಹಾ, ನಾನು ಬಂದದಾಗ ನೀವು ಬಂದ್ರು ಇಷ್ಟೇ ಮಾಡುದಲ್ವಾ? ಹೌದೌದು. ಅವಳಲ್ಲಿ ಹೋಗ್ಬೇಕಾದ್ದಲ್ವಾ? ಹೌದು. ನೀವು ಹೇಳೋದಕ್ಕಿಂತ ಮೊದಲು ಅವಳು ಹೋಗಿ ಆಗಿದೆ ಅಲ್ಲ? ತೊಂದರೆ ಇಲ್ಲ. ಮತ್ತೆ ಈಗ ನಿಮ್ಮ ಕೆಲಸ ಒಂದು ಉಳಿತಲ್ವಾ? ಈಗ ನಾನು ಬಂದಾಯ್ತಲ್ಲ. ಬಂದಾಯ್ತು, 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 ಬಂದಾಯ್ತಲ್ಲ. ಮತ್ತೆ ಇಷ್ಟೊತ್ತಾದ್ರೆ ಮತ್ತೆ ಇರ್ತದೆ. ಅಲ್ಲ, ನಾನು ಬಂದಾಯ್ತಲ್ಲ. ಅದೇ ನೀವು ಇಷ್ಟು ಹೊತ್ತಾದ ಮೇಲೆ ಬಂದಾಯ್ತಲ್ಲ. ಹೌದು. ಮತ್ತೆ ಇನ್ನೇನು? ಆಯ್ತು ಆಯ್ತು. ಹಾಗಾದ್ರೆ ನಾನು ನೀವು ಹೋಗ್ಬೋದು. ಹೊರಡುದಾ? ಹೊರಡಿ. ಊಟ ಮಾಡಿದ್ದೀರಾ? ಅಲ್ಲ, ನಾನು ಅದೇ ಹೇಳುವುದು ಕೇಳಿದ್ದೇನೆ. ಏನು? ಇಲ್ಲಿ ಕೃಷ್ಣ ಭವನದ ಊಟ ಒಳ್ಳೇದುಂಟಂತ. ಹೌದಾ? ಒಳ್ಳೆ ಊಟ. ಹೌದಾ? ಒಳ್ಳೆ ಊಟ ಮಾತ್ರ. ಎಷ್ಟು ಎಷ್ಟು ಮಂದಿ ಬಂದ್ರು ನಮ್ಮಲ್ಲಿ ಊಟದ ವ್ಯವಸ್ಥೆ. ಹೌದಾ? ಹೌದು, ಕೇಳಲಿಕ್ಕಿಲ್ಲ. ಊಟ ತುಂಬಾ ಊಟ ಮಾಡುದು. ಬೆಳ್ಸಿಗೆ ಅಕ್ಕಿ ಕುಚ್ಚಿಲಕ್ಕಿ ನಿಮಗೆ ಯಾವ್ದಾದೀತು? ಅಲ್ಲ, ನನಗೆ ಬೆಳ್ಸಿಗೆ ಅಕ್ಕಿ ಆಗುದಿಲ್ಲ. ಆಗುದಿಲ್ಲ ಅಂದ್ರೆ ನಾನು ಕುಚ್ಚಿಲಕ್ಕಿಯ ಊಟ ಮಾಡುದು. ಒಂದು ಎರಡು ಸೇರು ಇದ್ರೆ ಕುಚ್ಚಿಲಕ್ಕಿದ್ದ ಅನ್ನ ಮಾಡಿ ಮತ್ತೆ ಬೆಳ್ಸಿಗೆಯಲ್ಲಿ ಊಟ ಮಾಡಿ ನೋಡು. ಇದನ್ನು ಮುಗಿಸಿ. ಹೌದು. ಮತ್ತೆ ಎರಡು ಸೇರು. ಹೌದು. ನೋಡು, ಬಡವರು ಮಗ ಊಟ ಮಾಡಲ್ಲ. ಶಾಂತ ಪಾಪ. ಕೊಡು 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 ಕೊಡು. ಊಟದ ವ್ಯವಸ್ಥೆ ಮಾಡಿ. ಆಯ್ತು, ಊಟ ಮಾಡಿಕೊಂಡು ಆಮೇಲೆ ವಿಶ್ರಾಂತಿ ಪಡೆದು ಮತ್ತೆ ಹೋಗಿ. ಆಯ್ತು 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 ಸ್ವಾಮಿ. ಜಾಗ್ರತೆ. ಪಾಪ ವಯಸ್ಸಾದವರು, ನಿಧಾನ ಹೋಗಿ. ಆಯ್ತು, ನೀವು ಬಂದ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಇದು ಯಾವ ಜಾತಿ? ಹೋಗಿ ಹೇಳುವಾಗ ಮತ್ತೆ ಬರ್ತಾ ಉಂಟು. ಈಗ ಇದು ನೀವು ಅನ್ನ ಮಾಡ್ತೀರಾ? ಇಲ್ಲ, ನಾವಿಲ್ಲಿ ಮಣ್ಣು ತಿನ್ನುವುದು. ಹೌದಾ? ಹೌದು. ಹೇಗೆ? ಅನ್ನ ತಿನ್ನೋರು ಅನ್ನ ಮಾಡ್ತೀರಾ ಅಂತ ಕೇಳ್ತೀರಲ್ಲ? ಅನ್ನ ಮಾಡ್ತೇವೆ ಸ್ವಾಮಿ. ಅನ್ನ ಯಾವುದ್ರಲ್ಲಿ ಮಾಡುದು? ಅನ್ನ ಕಬ್ಬಿಣದ ಸಲಾಕೆಯಿಂದ. ಹೌದಾ? ಹೌದು. ಅದ್ರಲ್ಲಿ ಅನ್ನ ಆಗ್ತದೆ, ಗೊತ್ತಿಲ್ವಾ? ಕಬ್ಬಿಣದ ಸಲಾಕೆ. ಮತ್ತೆ ನಮ್ಮಲ್ಲಿ ಅಕ್ಕಿಯಲ್ಲಿ ಮಾಡುದು. ನಮ್ಮಲ್ಲಿ ಅದರಲ್ಲಿ. ಹೌದಾ? ಹೌದು. ಅಕ್ಕಿ ಉಂಟಾ? ಅಕ್ಕಿ ಇಲ್ಲದೆ ಮತ್ತೆ ಅನ್ನ ಮಾಡುದು ಹೇಗೆ? ಎಷ್ಟುಂಟು ನಮ್ಮಲ್ಲಿ? ನಮಗೆ ಬೇಕಾದಷ್ಟು. ಒಂದು ಎರಡು ಮೂಟೆ ಸಿಗಬಹುದಾ? ಓ ಹಾಗೆ. 2 ಮೂಟೆ. 4 ಮೂಟೆ ಕೊಡು ಅಕ್ಕಿ. ಆಯ್ತಪ್ಪ, ಅದನ್ನು ಹೇಳಿ. ಆದ ಕಾರಣವೇ ನೀವು 2 ಕೇಳಿದಕ್ಕೆ 4. ಆಯ್ತು, ಕೊಂಡು. ಪಾಪ ಬಡವರು ಊಟಕ್ಕಾಗಿ ಅಲ್ವಾ? ನಮ್ಮಲ್ಲಿ ಇದ್ದವರು ದಾನ ಮಾಡಬೇಕು, ಇಲ್ಲದಿಲ್ಲ ಇಲ್ಲಿ ಪ್ರಯೋಜನ. ಪಾಪ ಎನಿಸುವಾಗ ಬೇಸರ ಆಗ್ತದೆ ಬ್ರಾಹ್ಮಣರು ಇಷ್ಟು ವಯಸ್ಸಿನಲ್ಲಿ. ಇದು ನೀವು ಹೋಗ್ಲಿಲ್ವಾ? ಮತ್ತೇನು ಒಂದದ್ದು? ಹೋಗ್ಲಿಕ್ಕೆ ನಾನು ಹೊರಡ್ಲೇ ಇಲ್ಲ.
ಏನು ಸ್ವಾಮಿ? ಇದು ನೀವು ಪದಾರ್ಥಕ್ಕೆ ಮೆಣಸು ಹಾಕ್ತೀರಾ? ಇಲ್ಲ ಇಲ್ಲ, ಪದಾರ್ಥಕ್ಕೆ ಮೆಣಸು ಹಾಕುದಿಲ್ಲ, ಮತ್ತೆ ಪದಾರ್ಥಕ್ಕೆ ಬೆಲ್ಲ ಹಾಕುದು ನಾವು. ಮೆಣಸು ಒಳ್ಳೇದಾಗ್ತದೆ, ಖಾರ ಖಾರ ಆಗ್ತದೆ. ಹೌದಾ? ಹೌದು. ಮತ್ತೆ ಮೆಣಸು ಹಾಕಿದ ಪದಾರ್ಥ ಆಗ್ತದೆ ಸ್ವಾಮಿ. ಅದು ಆಗುದಿಲ್ಲಲ್ಲ. ಹೌದು. ಯಾವುದು ಖಾರದ್ದು ಮೆಣಸು ನಿಮ್ಮದು ಅಲ್ಲ, ಬಣ್ಣ ಮಾತ್ರ ಕೆಂಪ? ಇಲ್ಲ, ಎರಡೂ ಉಂಟು ನಮ್ಮಲ್ಲಿ. ಎರಡು ಇದ್ರೆ ಎರಡನ್ನು ಮಿಶ್ರ ಮಾಡಿ 2 ಮೂಟೆ ಕೊಡ್ಬಹುದಾ? ಯಾರಿಗೆ? ನನಗೆ, ಮನೆಗೆ. ಬಡವ ಊಟ ಮಾಡಿದ್ರೆ 4 ದಿವಸ ಆಯ್ತು. ಅದಕ್ಕೆ ಈ ಸಲ ಮೆಣಸು ತಿಂದೆ ಹೊಟ್ಟೆ ತುಂಬಿಸುವ ಯೋಚನೆ ಇಲ್ಲ, 4 ಮೂಟೆ ಅಕ್ಕಿ ಉಂಟಲ್ಲ. ಕೊಡುವ. ಆಯ್ತು, ಮೆಣಸು ಆಯ್ತು, ಕೊಡುವ. ಆಯ್ತು ಆಯ್ತು ಸ್ವಾಮಿ, ಕೊಡುವ. ಬಡವರಿಗಲ್ವಾ? ಮೆಣಸು ಆಯ್ತು, ಅಕ್ಕಿ ಆಯ್ತು, ಕೊಂಡೋಗ್ಲಿ. ಪಾಪ ಇಷ್ಟು ಕಷ್ಟ ಪಡ್ತಾರೆ ಈ ವಯಸ್ಸಿನಲ್ಲಿ. ಇದು ನೀವು ವೈನುಗಾರಿಕೆ ಮಾಡ್ತೀರಲ್ಲ? ವೈನುಗಾರಿಕೆ, ಹೈನುಗಾರಿಕೆ. ಅದೇ ನೀವು ಏನೆಲ್ಲ ಮಾತಾಡ್ತೀರಿ ಸ್ವಾಮಿ? ಹೈನುಗಾರಿಕೆ ಮಾಡ್ತೀರಲ್ಲ? ಮಾಡ್ತೇವೆ, ನಮ್ಮಲ್ಲಿ ಇರುವುದೇ ಅದೇ. ಅದೇ ಅಲ್ವಾ? ಅದೇ ನನಗೆ ದನದ ಹಾಲು ಕುಡಿಬೇಕು ಅಂತ ಮನಸ್ಸು. ಮತ್ತೆ ಇಷ್ಟರವರೆಗೆ ಯಾವುದರದ್ದು ಕುಡಿತಾ ಇದ್ದದ್ದು? ಆಡಿನ ಹಾಲು. ದನದ ಹಾಲಿಲ್ಲ ನಿಮ್ಮಲ್ಲಿ? ಹೌದಾ? ಇಲ್ಲ. ಹಾಗೆ ನೀವು ಹೀಗೆ ಆದದ್ದು ಆಡಿನ ಹಾಲು ಕೊಡುದು? ಹೌದು. ಅದಕ್ಕೆ ಒಂದು 2 ದನ ಹಾಲು ಕೊಡುವುದುಂಟಾ? ಅದೇ ಕೊಡಿ. 2? ಹೌದು. 5 ಕೊಡು. 5. 5 ಆಯ್ತು. 5 ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ. ಆಯ್ತು. ಇದು ಕೊಂಡೋಗುದು ಹೇಗೆ? ಹೊಡ್ಕೊಂಡು ಹೋಗಿ. ಅಲ್ಲ, ಗಾಡಿ ಉಂಟಾ ನಿಮ್ಮಲ್ಲಿ? ನನ್ನಲ್ಲಿ ಉಂಟು. ಅದನ್ನೊಮ್ಮೆ ಕಳಿಸಿ ಕೊಡ್ಬಹುದಾ? ಇಲ್ಲ, ಇನ್ನೊಬ್ಬರಿಗೆ ಕೊಡುವ ಗಾಡಿ ಇಲ್ಲ. ಅಲ್ಲ, ನನಗೆ ಹೋಗ್ಲಿಕ್ಕೆ ಮಾತ್ರ ನನ್ನ ಗಾಡಿ. ನನಗೆ ಆ ಮೂಟೆಯನ್ನು ಹೊತ್ತುಕೊಂಡು ಈ ಪ್ರಾಯದಲ್ಲಿ ನಾನು ಹಾ? ಗಾಡಿ ಅಲ್ವಾ? ಹೌದು. ವ್ಯವಸ್ಥೆ ನಾನು ಮಾಡ್ತೇನೆ. ಗಾಡಿ ನಿಮಗೆ ಪುನಃ ಕಳಿಸ್ಬೇಕಾ? ಮತ್ತೆ ನನಗೆ ಬೇಡ ಸ್ವಾಮಿ. ಅಲ್ಲ, ನಿಮಗೆ ಬೇಕಾಗುವಾಗ ಬೇಡ. ಬೇಡ. ವಯಸ್ಸಾದವರು ಹೌದು. ಆ ಕಡೆ ಈ ಕಡೆಗೆ ನಿಮಗೆ ಹೋಗ್ಬೇಕು ಅಂತ ಇದ್ರೆ ಹಾ. ಅದರ ವ್ಯವಸ್ಥೆ ಬೇಕಲ್ಲ. ಕೊಂಡು ಹೋದ ಗಾಡಿ ನಿಮಗೆ. ಇದು ಬ್ರಾಹ್ಮಣರಿಗೆ ಹೋಗುವಾಗ ಏನು ಕೈಯಲ್ಲಿ ಕೊಡುವ ಕ್ರಮ ಇಲ್ವಾ ನಿಮ್ಮಲ್ಲಿ? ಹಾಗೆ ಕಳಿಸುದ? ಬಹಳ ಕಷ್ಟ ಉಂಟಪ್ಪ. ಅಲ್ಲ, ನನಗೆ ಯಾರಿಗಾದ್ರೂ ದಾನ ಮಾಡ್ಲಿಕ್ಕೆ ಹೋಗ್ತೀರಿ ಆದ್ರೆ ಇದನ್ನೊಂದು ನೆನಪಿಟ್ಟುಕೊಳ್ಳಿ. ಕೈಯಲ್ಲಿ ಕೊಡ್ಬೇಕಾ? ಅಲ್ಲ, ನನಗೆ ಬೇಕು ಅಂತಲ್ಲ, ನಿಮಗೆ ಊಟ ಕೊಟ್ಟ ಫಲ ಇಲ್ಲ ಅಂತ. ಅಲ್ಲ, ಇಷ್ಟು ನೀವು ಮಾಡಿದ ಮೇಲೆ ಹಾ. ನಿಮಗೆ ಕೈಯಲ್ಲಿ ಕೊಡ್ತಿದ್ದೆ. ಹಾ. ನಿಮ್ಮ ವಯಸ್ಸನ್ನು ನೋಡಿ ಬಿಟ್ಟ ಅಂದ್ರೆ ಹಾಗಲ್ಲ ಸ್ವಾಮಿ. ನಿಮಗೆ ಮದುವೆ ಆಗಿದೆ? ಹೌದು. ಮಕ್ಕಳಿದ್ದಾರೆ? ಆ ಮಕ್ಕಳು ಎಲ್ಲ ಇಲ್ಲ. ಮಕ್ಕಳಿಲ್ವಾ? ಯಾರಿಲ್ಲ, ನಾನು ಒಂಟಿ. ಬರೀ ಇರುವುದಾ? ಒಂಟಿ. ಒಂಟಿ? ಹಾ, ಸರಿ, ಆಯ್ತು. ವ್ಯವಸ್ಥೆ ನಾನು ಮಾಡ್ತೇನೆ. ಆಯ್ತು. ಖರ್ಚಿಗೆ ಅಲ್ಲ. ಹೌದು. ನೋಡಿ, ಅವರು ಕಾಯ್ತಾ ಇದ್ದಾರೆ. ಅವ್ರು ನಮ್ಮ ಭಂಡಾರಿಗಳು. ಭಂಡಾರಿಗಳು? ಹೌದು. ಯಾಕೆ ಕಾಯುದು? ನಿಮಗೆ ಕೊಡ್ಲಿಕ್ಕೆ. ಅವರಿಗೆ ಇವತ್ತು ಯಾರು ಸಿಗ್ಲಿಲ್ವಾ? ನಮ್ಮ ಭಂಡಾರದ ಅಧಿಕಾರಿ ಭಂಡಾರಿಗಳು. ಇವರು ಅವರು ಕೊಡುವುದೆಲ್ಲ ಅವರೇ. ಹೌದಾ? ನಮ್ಮದ್ದೇ. ಹಾ. ಆದ್ರೆ ಕೊಡುವುದು ಮಾತ್ರ ಅವ್ರು. ನಿಮ್ಮಲ್ಲಿ ಏನಿಲ್ಲ, ಕೊಡುವುದವರ. ನಮ್ಮದ್ದು ಕೊಡುವ ಅಧಿಕಾರ ಇರುವುದು ಅವರಿಗೆ, ಹೇಳುವ ಅಧಿಕಾರ ನಮಗೆ. ಲೆಕ್ಕಾಚಾರ ಮಾತ್ರ ನಿಮ್ಮದು. ಅಲ್ಲ, ಲೆಕ್ಕಾಚಾರ ಅವರು. ಅವರದ್ದು. ಹಾ, ಅದನ್ನಲ್ಲ. ನಿಮ್ಮ ಬೇಕಾದಷ್ಟು ಪಡ್ಕೊಳ್ಳಿ. ಬಾಯಾರಿಕೆ ಕುಡ್ಕೊಳ್ಳಿ. ಬಾಯಾರಿಗೆ ಹೋಗುದಿಲ್ಲ. ಬಾಯಾರಿಗೆ ಅಲ್ವ ಸ್ವಾಮಿ, ಬಾಯಾರಿಕೆಗೆ ಆಯ್ತು. ಊಟ ಮಾಡಿ. ಆಯ್ತು. ಆಮೇಲೆ ಗಾಡಿ. ಆಯ್ತು. ಆಮೇಲೆ ಮೆಣಸು. ಆಯ್ತು. ಅಕ್ಕಿ. ಆಯ್ತು. ತೆಂಗಿನಕಾಯಿ ಬೇಕಾ? ಉಂಟಾ? ಉಂಟು. ಅಲ್ಲ, ನಾನು ಕೊಂಡೋಗೋದಿದ್ರೆ ನಿಮಗೆ ಬೇಸರ ಆದ್ರೆ ಎಷ್ಟು ಅಂತ ಕೇಳುದಿಲ್ಲ, ಒಂದು 10 ಮೂಟೆ. ಆಯ್ತು. ನಾನೇ ಕೊಡ್ತೇನೆ. ಆಯ್ತು. ಆಯ್ತು. ಆಮೇಲೆ ಹುಳಿ. ಹುಳಿ ಉಂಟಾ? ಹುಳಿ ನಿಮ್ಮಲ್ಲೇ ಉಂಟಲ್ಲ? ನನ್ನಲ್ಲಿ ಸ್ವಲ್ಪ ಇರುವುದು. ಸೇರಿಸಿ ಕೊಡ್ತೇನೆ. ಆಯ್ತು. ಆಯ್ತು. ಆಮೇಲೆ ಸಕ್ಕರೆ. ಕಡಿಲಿಕ್ಕೆ ಕಲ್ಲು ಬೇಕಾ? ಅದು ನನಗೆ ಕಡಿಲಿಕ್ಕೆ ಆಗುದಿಲ್ಲ. 2 ಆಳು ಉಂಟಾ? ಹಾಲು ಕೊಡುವ, ಕಲ್ಲು ಕೊಂಡೋಗ್ಲಿಕ್ಕೆ ಗಾಡಿ ಉಂಟಲ್ಲ? ಆಯ್ತು. ಆಯ್ತು. ಬರ್ತೇನೆ. ವಿಷಯ ಹೇಗೆ ಆಗಿದೆ? ಜಾಗ್ರತೆ. ಹೋಗಿದ್ದಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಮರ್ಯಾದೆ ಪ್ರಶ್ನೆ. ನಾನಿದ್ದೇನಲ್ಲ, ನಾನು ನೋಡ್ಕೊಳ್ತೇನೆ. ಆಯ್ತು. ಬರ್ತೇನೆ ಮಗ. ಇನ್ನು ಮತ್ತೆ ಬರ್ತೀರಾ? ಇಲ್ಲ, ನನಗೆ ನಿನ್ನ ಗುಣ ಹಿಡಿಸಿಲ್ವಾ? ಬಹಳ ಹಿಡಿಸಿ. ಹೌದು. ಆಯ್ತು ಸ್ವಾಮಿ, ಆಯ್ತು. ಹೋಗಿ ಯಾರಲ್ಲಿ ಹೇಳ್ಬೇಡಿ, ನೀವು ಹೇಳ್ಬೇಡಿ ಅಂತ. ಯಾವುದು? ಆವಾಗ ಹೇಳಿದಾಗೆ ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ. ಇನ್ನು ಬೇರೆ ಯಾರಲ್ಲಿ ಹೇಳ್ಬೇಡಿ. ಆಯ್ತು. ಹೋಗಿ.
ಹೌದಾ